ಕಾಂಗ್ರೆಸ್ ನಾಯಕರು ಇತ್ತೀಚಿನ ದಿನಗಳಲ್ಲಿ ಸೋಲಿನ ಹತಾಶೆಯಿಂದ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಕಾಂಗ್ರೆಸ್ ಸೋತಾಗ ಇವಿಎಂ ದೋಷ ಹಾಗೂ ಬಿಜೆಪಿಯಿಂದ ಅಧಿಕಾರ ದುರುಪಯೋಗ ಆಗಿದೆ ಎನ್ನುವ ಎರಡು ಆರೋಪ ಮಾಡುತ್ತಾ ಬಂದಿದ್ದಾರೆ. ಒಂದೊಮ್ಮೆ ಬಿಜೆಪಿ ಸೋತರೆ ಇವಿಎಂ ದೋಷವಿರಲಿಲ್ಲ, ಅಧಿಕಾರವು ದುರುಪಯೋಗ ಆಗಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ಸಿಗರ ಮಾನಸಿಕ ಸ್ಥಿತಿ ಸರಿಯಲ್ಲ. ಇದರಿಂದ ಹೊರಬಂದು ಅವರ ಪಕ್ಷದೊಳಗಿನ ಸಮಸ್ಯೆ ಅರಿತುಕೊಳ್ಳದಿದ್ರೆ ದೇಶದೊಳಗಡೆ ಅವರು ಸೊನ್ನೆಯಾಗುತ್ತಾರೆ ಎಂದು ಶೃಂಗೇರಿ ಮಾಜಿ ಶಾಸಕ ಡಿಎನ್ ಜೀವರಾಜ್ ಹೇಳಿದರು. ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ಸಂದರ್ಭ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಜೀವ ಉಳಿದರೆ ಜೀವನ ಮಾಡಬಹುದು ಎಂಬಂತೆ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಜನರ ಹಿತ ಚಿಂತನೆಯನ್ನ ಮುಂದಿಟ್ಟುಕೊಳ್ಳುತ್ತದೆ. ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗುವ ತನಕ ಕೊರೋನಾ ನಿಯಂತ್ರಣದ ಸಲುವಾಗಿ ಕೆಲ ನಿರ್ದಿಷ್ಟ ಪ್ರದೇಶದಲ್ಲಿ ಸರ್ಕಾರ ಸಮಯೋಚಿತವಾದ ನಿರ್ಬಂಧಗಳನ್ನು ಹೇರಿದೆ. ಹಬ್ಬಗಳನ್ನು ಆಚರಿಸುವುದರ ಜೊತೆಗೆ ಆರೋಗ್ಯದ ಕಾಳಜಿ ಬಹಳ ಮುಖ್ಯ. ದೇಶದ ಅರ್ಧದಷ್ಟು ಕೊರೋನಾ ಪ್ರಕರಣ ಕೇರಳ ರಾಜ್ಯದಲ್ಲಿದೆ. ಮಹಾರಾಷ್ಟ್ರ, ಕೇರಳದಲ್ಲಿ ಪ್ರಕರಣ ಉಲ್ಬಣಗೊಂಡಾಗ ಕರ್ನಾಟಕದಲ್ಲೂ ಪಾಸಿಟಿವಿಟಿ ಹೆಚ್ಚುತ್ತಿದೆ. ಸರ್ಕಾರ ಹೇಳಿದೆ ಎಂದು ಯಾರೂ ಪಥ್ಯ ಪಾಲನೆ ಮಾಡಬೇಕೆಂದಲ್ಲ, ಬದಲಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು ಎಂದು ಹೇಳಿದರು. ಒಟ್ಟು ಗೊಂದಲ ಇದೆ. ಸರ್ಕಾರ ಯಾವುದೇ ಕಾರ್ಯಕ್ರಮಗಳನ್ನು ತಗೊಳ್ಳೋದು ಜನರ ಹಿತದೃಷ್ಟಿಯಿಂದ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಜೀವ ಉಳಿದ್ರೆ ಜೀವನ ಮಾಡೋಕ್ಕಾಗ್ತದೆ, ಜೀವವೇ ಇಲ್ಲದೆ ಇದ್ದರೆ ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ವೀಕೆಂಡ್ ಕರ್ಫ್ಯೂಗಳು ಮತ್ತು ಜನ ಸಂದಣೆ ಆಗಬಾರ್ದು ಅಂತ ಹೇಳುವಂಥದ್ದು ಇದೆಲ್ಲವೂ ಸ್ವಲ್ಪ ದಿನ ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಿ ಇದರ ಕೊರೋನಾದಿಂದ ಹೊರಗೆ ಬರುವಂಥ ಕಾಲದ ಹೊರಗಿನ ಪ್ರಶ್ನೆ. ಸದ್ಯಕ್ಕೆ ಈ ಹಬ್ಬಗಳು ಕೂಡ ಇರೋದರಿಂದ ನಾವು ಜನರಲ್ಲಿ ಮನವಿ ಮಾಡೋದಿಷ್ಟೇ, ಭಕ್ತಿಪೂರ್ವಕವಾಗಿ ಗಣಪತಿ ಹಬ್ಬ ಮಾಡಬೇಕು, ಆದರೆ ಪಾಲನೆ ಕಡ್ಡಾಯವಾಗಿ ಮಾಡಿ, ಮಾಸ್ಕ್ ಹಾಕಿ, ಇಂಜೆಕ್ಷನ್ ತಗೊಂಡವರು ಹೆಚ್ಚು ಇದಿರಲಿ. ಇದರಿಂದ ರಾಜ್ಯಕ್ಕೆ ಪಕ್ಕದ ಕೇರಳವನ್ನು ಕಂಪೇರ್ ಮಾಡಿದ್ರೆ ದೇಶದ ಅರ್ಧದಷ್ಟು ಕೇಸ್ಗಳು ಕೇರಳದಲ್ಲಿದೆ. ಕೇರಳಕ್ಕೂ ಕರ್ನಾಟಕಕ್ಕೂ ಪೂರ್ಣ ಪ್ರಮಾಣದ ಬಾರ್ಡರ್ ಇದೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಹೆಚ್ಚಾದ ಮೇಲೆ ಕರ್ನಾಟಕದಲ್ಲಿ ಪ್ರತಿ ಸರಿ ಜಾಸ್ತಿ ಆಗ್ತಾ ಇರೋದು. ಹಾಗಾಗಿ ಇದರ ಅನುಭವದ ಆಧಾರದ ಮೇಲೆ ನಾವು ಸರ್ಕಾರ ಹೇಳಿದ್ದಕ್ಕಾಗಿ ಯಾರೂ ಪಥ್ಯ ಪಾಲನೆ ಮಾಡಬೇಕಾಗಿಲ್ಲ. ನಾವು ನಾಗರಿಕರು ಜವಾಬ್ದಾರಿಯಿಂದ ಇದನ್ನು ಪಾಲನೆ ಮಾಡೋದು ವೀಕೆಂಡ್ ಕರ್ಫ್ಯೂಗಿಂತ ಹೆಚ್ಚು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.